ದೇಶದಾದ್ಯಂತ ಕೊರೋನಾ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ಇವತ್ತು ಉಡುಪಿಯಾದ್ಯಂತ ಶುಕ್ರವಾರದ ಸಾಮೂಹಿಕ ಪ್ರಾರ್ಥನೆಯ ಸಮಯವನ್ನ ಮೊಟಕುಗೊಳಿಸಲಾಯಿತು. ಸಾಮಾನ್ಯವಾಗಿ ಶುಕ್ರವಾರದ ಜುಮಾ ನಮಾಜ್ 1 ಗಂಟೆಗಳ ಕಾಲ ನಡೆಯುತ್ತಿದ್ದವು. ಆದರೆ ಇಂದು ಎಲ್ಲೆಡೆ ನಮಾಜ್ ಮತ್ತು ಪ್ರಾರ್ಥನೆ 15 ನಿಮಿಷಕ್ಕೆ ಸೀಮಿತಗೊಳಿಸಲಾಯಿತು. ಉಡುಪಿಯ ಜಾಮಿಯಾ ಮಸೀದಿಯಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನ ಕೊಡುವ ನಿಟ್ಟಿನಲ್ಲಿ ಪ್ರಾರ್ಥನೆಗೆ ಬಂದವರಿಗೆ ಸ್ಯಾನಿಟೈಸರ್ ಹಂಚಿಕೆ ಮಾಡುವುದು ಕಂಡುಬಂತು. ನಮಾಜಿನ ಬಳಿಕ ಮಹಾಮಾರಿ ಕೊರೋನಾ ದೂರವಾಗಲು ವಿಶೇಷ ಪ್ರಾರ್ಥನೆಯನ್ನ ನೆರವೇರಿಸಲಾಯಿತು. ಮಾತ್ರವಲ್ಲ, ಮನೆಯಲ್ಲೂ ಪ್ರಾರ್ಥನೆ ಮಾಡುವಂತೆ ಪ್ರಾರ್ಥನೆಯ ಮಾದರಿ ಕರಪತ್ರವನ್ನ ಹಂಚಿಕೆ ಮಾಡಲಾಯಿತು. ನಗರ ಮಾತ್ರವಲ್ಲದೆ ನಗರದ ಹೊರಭಾಗಗಳಲ್ಲಿಯೂ 10 ರಿಂದ 15 ನಿಮಿಷ ಮಾತ್ರ ನಮಾಜ್ ಮತ್ತು ಪ್ರಾರ್ಥನೆಗೆ ಅವಕಾಶ ಇತ್ತು. ಮಹಿಳೆಯರಿಗೆ ಮನೆಯಲ್ಲೇ ಪ್ರಾರ್ಥನೆಗೆ ಮನವಿಯನ್ನ ಮಾಡಲಾಗಿತ್ತು. ಅದರಂತೆ ಇವತ್ತು ಜಾಮಿಯಾ ಮಸೀದಿಗೆ ಮಹಿಳೆಯರು ಆಕ್ರಮಿಸದೆ ಮನೆಯಲ್ಲೇ ನಮಾಜ್ ನಿರ್ವಹಿಸಿದ್ರು. इस दुआ का भी एहतिमाम हमें कसरत से करना चाहिए। और मुहतरम हाज़रीन, यहाँ पर एक सवाल ये पैदा होता है